ಮೇಕೆದಾಟು ವರ್ಸಸ್ ನೇತ್ರಾವತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ರಾಜ್ಯದ ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ಬಂದ್ಗೆ ಬೆಂಬಲ ಘೋಷಣೆ ಮಾಡಿದೆ. ಸೊ ಇಲ್ಲೂ ಕೂಡ ಬಿಜೆಪಿ ನಾಯಕರು ಇದ್ದಾರೆ. ಯಾವ ಮುಖ ಹೊತ್ತುಕೊಂಡು ಅವರು ಬಂದ್ಗೆ ಬೆಂಬಲ ಘೋಷಣೆ ಮಾಡಬೇಕು ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಅನ್ನುವಂಥದ್ದು? ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಎಲ್ಲ ಒಂದು ಶಾಸಕರಿಗೆ, ಅದರಲ್ಲೂ ಒಂದು 8 ಜನ MLAಗಳಿಗೆ ನಾವು ದೂರವಾಣಿ ಕರೆ ಮುಖಾಂತರ ನೇತ್ರಾವತಿ ನದಿ ತಿರುವ ಯೋಜನೆ ಬಗ್ಗೆ ನಿಮ್ಮ ನಿಲುವು ಏನಂತ ಕೇಳಿದರೆ ಒಬ್ಬರ ಬಗ್ಗೆ ಮಾತಾಡೋದಿಲ್ಲ. ಬೆಳ್ತಂಗಡಿ ವಸಂತ ಬಂಗೇರ ಒಬ್ಬರು ಮಾತ್ರ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ನೇತ್ರಾವತಿ ನದಿ ತಿರುವ ಯೋಜನೆ ಅಸಮರ್ಪಕ ಅವೈಜ್ಞಾನಿಕ ಅಂತ ವಿಧಾನಸಭೆಯಲ್ಲಿ ಒಂದು ಮಾತಾಡಿದ್ರೆ ಬಿಟ್ರೆ ಯಾವುದೇ ಒಬ್ಬ ಕರಾವಳಿಯ ಶಾಸಕರಾಗಲಿ ಎಲ್ಲರಿಗೂ ಬೇಕಾಗುವುದೇನು, ಹೆಚ್ಚಿನವರು 4 ಜನ ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಅವರವರ ಕುರ್ಚಿಯನ್ನು ಕಾಯ್ದುಕೊಳ್ಳುವಂಥದ್ದು. ಮತ್ತೆ ಇಲ್ಲಿರುವಂಥ MLAಗಳಾಗಿರ್ಬೋದು, MP ಗಳಿರ್ಬೋದು, ಮುಂದೊಂದು ದಿನ ನನ್ನ ರಾಜ್ಯಾಧ್ಯಕ್ಷ ಹುದ್ದೆ ಸಿಗ್ಬೋದು, ಇನ್ನೊಂದು ಯಾವುದೋ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ನಂಗೆ ಹುದ್ದೆ ಸಿಗ್ಬೋದು. ಎಲ್ಲರೂ ಅವರವರ ಲಾಭ ಏನಿದೆ ಅದನ್ನು ನೋಡ್ಕೊಳ್ಳೋರು ಬಿಟ್ಟು ಜನಹಿತಾಸಕ್ತಿ ಯಾರಿಗೂ ಬೇಡ, ಯಾರಿಗೂ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ಹೇಳ್ತೇನೆ, ಯಥಾ ಪ್ರಜಾ ತಥಾ ರಾಜ ಅಂತ ಒಂದು ಗಾದೆ ಇದೆ. ಸರ್, ನಾನು ಅದಕ್ಕಿಂತ ಮೊದಲು ನಾನು ಕೇಳುವಂಥದ್ದು, ಅದೇ ರಾಜಕಾರಣಿಗಳ ಜೊತೆಗೆ ಅದೇ ಮಿನಿಸ್ಟರ್ಗಳ ಜೊತೆಗೆ ಸರ್ ಮೇಕೆದಾಟು ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಮೇಕೆದಾಟು ಯೋಜನೆ ಆಗಬೇಕು, ತಮಿಳುನಾಡು ಅದಕ್ಕೆ ಅಡ್ಡಗಾಲ ಆಗ್ತಾ ಇರುವಂತದ್ದು ತಪ್ಪು ಅಂತ ಹೇಳ್ತಾರೆ. ಏನ್ ಅರ್ಥ ಇದರದು? ಯಾಕೆ ಹೇಳ್ತಾರೆ ಅಂತ, ಊರಿಗೆ ಮಾರಿ ಪರರಿಗೆ ಉಪಕಾರಿ ಅಂತ ಹೇಳ್ಬೇಕು. ಇದನ್ನ ಯಾಕೆ ಹೇಳ್ತಾರೆ ಅಂತ ಕೇಳಿದ್ದೇನೆ. ಎಲ್ಲಾದ್ರೂ ಅವರು ನೀರು ತಗೊಂಡೋಗ್ಲಿ ಅಂತ ಹೇಳಿದ್ರೆ ಯಾವ್ದಾದ್ರು ಕನ್ನಡ ಪರ ಸಂಘಟನೆ ಮುಖಂಡರು ಒಂದು ಮುಖಕ್ಕೆ ಮಸಿ ಹಾಕ್ಯಾರು ಅನ್ನುವಂಥ ಭಯದಿಂದ ಬಿಟ್ರೆ, ಯಾಕಂದ್ರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಜನರ ಭಯ ಅಲ್ಲ, ಸ್ವಲ್ಪ ಬೆಂಗಳೂರು ಹಾಸನ ಆ ಕಡೆ ಸ್ವಲ್ಪ ಕನ್ನಡ ಪರ ಈ ಮಸಿ ಹಾಕ್ತಕ್ಕಂಥ ಕೆಲವೊಂದು ಕಾರ್ಯಕರ್ತರು ಇದ್ದಾರೆ. ಅದರಿಂದ ತಪ್ಪಿಸ್ಕೊಡ್ಲಿಕ್ಕೆ, ಮುಖಭಂಗದಿಂದ ತಪ್ಪಿಸ್ಕೊಳ್ಳಿಕ್ಕೆ ಕೇವಲ ಹೇಳಿಕೆ ಬಿಟ್ರೆ, ಇವರು ಲೋಕಸಭೆಯಲ್ಲಿ ಹೋದ್ರೆ ಎಲ್ಲಾ ತಮಿಳುನಾಡಿನ MP ಗಳು, ತಮಿಳುನಾಡಿನ ಎಲ್ಲ ಮಿನಿಸ್ಟರ್ಗಳು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಿನಿಸ್ಟರ್ಗಳು ಎಲ್ಲ MP ಗಳು ಹೋಗಿ ಕೂತ್ಕೊಳ್ಳೋದು ಒಂದೇ ಹೋಟ್ಲ್ ಒಳಗೆ, ಒಂದೇ ರೂಮ್ ಒಳಗೆ. ಇಲ್ಲಿ ಮಾತ್ರ ಇವರು ತೋರ್ಪಡಿಕೆಗೆ ಮಾತ್ರ ಇವರು ಕಚ್ಚಾಡಿದಾಗೆ ಮಾಡ್ಕೊಳ್ಳುವಂಥದ್ದು ಅಷ್ಟೇ. ಮತ್ತೆಲ್ಲ ಒಂದೇ ದೋಣಿಯ ಕಳ್ರಿ ಇವರು. ಎಸ್ ಸರ್, ನಿಮಗೆ ಅನಿಸ್ತಾ ಇಲ್ವಾ ನಮ್ಮ ಸಹನೆ ಏನಿದೆ? ನಾವು ಬಹಳ ಸಮಯದಿಂದ ಹೇಳ್ತಾ ಬಂದ್ವಿ, ನಮ್ಮ ಜನರದೊಂದು ಅಭಿಪ್ರಾಯ ತಗೊಳ್ರಿ. ನಮ್ಮ ಜನ ಏನ್ ಹೇಳ್ತಾರೆ ನೇತ್ರಾವತಿಯ ವಿಚಾರದಲ್ಲಿ, ನಮ್ಮ ಜನ ಏನ್ ಹೇಳ್ತಾರೆ, ಇಲ್ಲಿನ ಹೋರಾಟಗಾರರು ಏನ್ ಹೇಳ್ತಾರೆ, ಪರಿಸರವಾದಿಗಳು ಏನ್ ಹೇಳ್ತಾರೆ, ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಗಣಪತಿಗೆ ಮದುವೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿವರೆಗೆ ಆಗ್ಲಿಲ್ಲ. ಸೊ ಅಲ್ಲಿ ಮೇಕೆದಾಟಿನ ವಿಚಾರಕ್ಕೆ ಕಾಳಜಿ ಜಾಸ್ತಿ ಇರುತ್ತೆ, ನೇತ್ರಾವತಿಯ ವಿಚಾರದಲ್ಲಿ ಕಾಳಜಿ ಇರೋದಿಲ್ಲ. ಕರ್ನಾಟಕದ ವ್ಯಾಪ್ತಿಗೆ ಬರೋದಿಲ್ವಾ? ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಕನ್ನಡಿಗ, ನೀವು ಹೇಳ್ಕೊಳ್ತೀರಿ ನೀವು ಕನ್ನಡಿಗರು ಅಂತ. ಅಂದ್ರೆ ನಾವು ಭಾವನಾತ್ಮಕವಾಗಿ ಹೇಳ್ಕೊಳ್ತಾ ಇದ್ದೇವೋ, ಸರ್ಕಾರ ಮಲತಾಯಿ ಧೋರಣೆ ತೋರ್ತಾ ಇದೆಯಾ ನಮ್ಮ ಮೇಲೆ ಅಂತ? ಇಲ್ಲಿ ಸರ್ಕಾರ ಮಲತಾಯಿ ಧೋರಣೆಕ್ಕಿಂತ ಸರ್ಕಾರ ಅನ್ನುವಂಥದ್ದು ಯಾರು ಹೇಳಿ? ಜನಪ್ರತಿನಿಧಿಗಳು, ಅವರು ಮನುಷ್ಯರೇ. ಇವ್ರು ಎಲ್ಲರೂ ನನ್ನ ಪೀರಿಯಡ್ ಏನು, ನನ್ನ ಪೀರಿಯಡ್ ಒಳಗೆ ಎಷ್ಟು ನಾನು ಸೂಟ್ ಕೇಸನ್ನು ಭರ್ತಿ ಮಾಡ್ಕೊಂಡು ಹೋಗ್ಬೋದು ಅಷ್ಟನ್ನ ಮಾತ್ರ ಇವರು ಆಲೋಚನೆ ಮಾಡ್ತಾ ಇದ್ದಾರೆ ಬಿಟ್ಟರೆ, ಈ ಹಿಂದೆ ನಾನು ಘೋಷಣೆ ಮಾಡಿದೆ ಇದು ಎತ್ತಿನ ಹೊಳೆ ಯೋಜನೆ ಅಲ್ಲ, ನೇತ್ರಾವತಿ ಯೋಜನೆ ಅಲ್ಲ, ಇದು ಹಣದ ಹೊಳೆ ಯೋಜನೆ ಅಂತೇಳಿ ಹೇಳಿ ಸುಮಾರು 12,000 ಕೋಟಿ ಹಿಂದೆ ನಿಮ್ಗೆ ನಾನು ಹೇಳಿದ್ದೇನೆ. ತುಂಗಾ ಮೇಲ್ದಂಡೆ ಯೋಜನೆ 160. ಮುಂದುವರಿಸಿ ಡಾಕ್ಟರ್ ಅನ್ನಯ್ಯ ಕುಲಾಲ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಬಹುಶಃ ನಾಳೆ ಬಂದ್ಗೆ ಕರೆ ಕೊಡುವಂತ ಕೆಲಸವನ್ನ ಕನ್ನಡ ಪರ ಸಂಘಟನೆಗಳು ಮಾಡಿದೆ. ನೀವು ಕನ್ನಡ ಪರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿದ್ದಂತವರು, ಏನು ಹೇಳ್ತೀರಿ ಸರ್? ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಂದ್ಗೆ ಕರೆ ಕೊಡುವಂತ ನೈತಿಕತೆಯನ್ನು ಉಳಿಸಿಕೊಂಡಿದ್ದಾರಾ? ಇಲ್ಲ, ಯಾಕಂದ್ರೆ ನಾವು ಬಾರಿ ನೋವಿನಿಂದ ಹೇಳ್ಬೇಕಾಗ್ತದೆ. ಕರ್ನಾಟಕ ಮತ್ತೆ ಕನ್ನಡ ಅಂದ್ರೆ ಕೇವಲ ಮೈಸೂರು ಬೆಂಗಳೂರು ಮಾತ್ರ ಅಲ್ಲ, ಕರಾವಳಿಯು ಕನ್ನಡದ ಒಂದು ಭಾಗ ಅನ್ನೋದನ್ನ ಕನ್ನಡ ಪರ ಸಂಘಟನೆಗಳು ತಿಳ್ಕೊಳ್ಬೇಕಾಗಿತ್ತು. ಮತ್ತೆ ನಮ್ಮ ನೇತ್ರಾವತಿ ನದಿ ಹೋರಾಟದ ಸಮಯದಲ್ಲಿ ನಾವು ಕನ್ನಡದ ಭಾಗ, ಅವಿಭಾಜ್ಯ ಅಂಗ. ನಮ್ಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಗೆ ಅನ್ಯಾಯ ಆಗ್ತಾ ಇದೆ, ನಮ್ಮನ್ನ ಸಾಯೋ ಸ್ಥಿತಿಗೆ ದೂಡ್ಬೇಡಿ ಅಂತ ಕೇಳ್ಕೊಂಡಾಗ ಇಡೀ ಕರ್ನಾಟಕದ ಯಾವುದೇ ಭಾಗದ ನಾಯಕರು ನಮ್ಗೆ ಸ್ಪಂದಿಸಿಲ್ಲ. ನಾವೀಗ ಕರಾವಳಿಯ ಕರ್ನಾಟಕದವರು ನಾವು ಕನ್ನಡ ಕಟ್ಟೆ ಅಂತ ಮಾಡ್ಕೊಂಡು ಹೋರಾಟ ಮಾಡ್ತಿದ್ದೇವೆ. ನಾವು ಕರಾವಳಿ ಕನ್ನಡ ಸಂಘಟನೆ ಅಂತ ಮಾಡ್ತಾ ಇದ್ದೇವೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ರಾಜ್ಯದ ನಾಯಕರೊಂದಿಗೆ ಕೂತ್ಕೊಳ್ತಾ ಇಲ್ಲ. ಯಾಕಂದ್ರೆ ನೇತ್ರಾವತಿ ಹೋರಾಟದಲ್ಲಿ ನಮ್ಗೆ ತುಂಬಾ ಅನ್ಯಾಯ ಆಗಿದೆ, ತುಂಬಾ ನೋವಾಗಿದೆ. ಮತ್ತೆ ಇದರಲ್ಲಿ ಸೈದ್ಧಾಂತಿಕವಾಗಿ ಒಂದು ವಿಷಯ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯದ ಅಥವಾ ರಾಷ್ಟ್ರದ ಯಾವುದೇ ಒಂದು ಪ್ರಾಕೃತಿಕ ಸಂಪತ್ತು ಇದೆ, ಅದನ್ನ ನಾವು ಹಂಚಿಕೊಳ್ಬೇಕು. ಕಾವೇರಿ ನದಿ ನಿಜವಾಗಿ ನಮ್ಮ ನೇತ್ರಾವತಿಯ ಹಾಗೆ ಇನ್ನೊಂದು ಬೆಟ್ಟದ ತುದಿಯಲ್ಲಿ ಹುಟ್ಟಿ ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗ್ತಾ ಇದೆ. ಅದನ್ನ ಸೈದ್ಧಾಂತಿಕವಾಗಿ ತಾಂತ್ರಿಕವಾಗಿ ನಾವು ಅದನ್ನ ಬಗೆಹರಿಸ್ಕೊಳ್ಬೇಕು. ಯಾಕಂದ್ರೆ ಎಷ್ಟು ಎತ್ತರ ಕಟ್ಟಬೇಕು, ಎತ್ತರ ಕಟ್ಟಬಾರದು, ಅದು ಪ್ರಕೃತಿಗೆ ವಿರೋಧ ಅಲ್ಲ. ಆದ್ರೆ ಪ್ರಕೃತಿಗೆ ವಿರೋಧವಾಗಿ ನೇತ್ರಾವತಿ ನದಿಯನ್ನು ತಿರುಗಿಸ್ಕೊಂಡು ಹೋಗ್ತೇವೆ, ಕಿತ್ಕೊಂಡು ಹೋಗ್ತೇವೆ ಅಂತ ಹೇಳುವ
ಕರ್ನಾಟಕದ ಇನ್ನೊಂದು ಭಾಗದ ಜನ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕೋದನ್ನ ನಾವು ಕರಾವಳಿಯ ಕನ್ನಡಿಗರು ಹೋರಾಟಗಾರರು ನಾವು ಲೈಕ್ ಮಾಡೋದಿಲ್ಲ. ಇದು ನಮ್ಮ ನೈಜ ಕಳಕಳಿ. ನಮಗೂ ನೋವಾಗಿದೆ. ನೇತ್ರಾವತಿ ವಿಷಯದಲ್ಲಿ ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ಜೀವ ನದಿ, ನಮ್ಮ ಜೀವನಾಡಿ ಅಂತ ನಾವು ಇಡೀ ದಕ್ಷಿಣ ಕನ್ನಡದವರು ಕೂಗಿದ್ರು, ಅತ್ರು, ಹೋಗಿರಿದ್ರು, ಅವ್ರಿಗೆ ಕೇಳ್ತಾ ಇಲ್ಲ. ಇದು ಕನ್ನಡ ಪರ ಸಂಘಟನೆಯವರು ಇರ್ಲಿ ಅಥವಾ ಇದಕ್ಕೆ ಹೋರಾಟ ಮಾಡುವ ಯಾರೇ ಇರಲಿ. ನಾನು ವಾಟಾಳ್ ನಾಗರಾಜ್ ಹತ್ರ ನಾವು ಮಾತಾಡಿದ್ದೇವೆ, ಪ್ರವೀಣ್ ಶೆಟ್ಟಿ ಹತ್ರ ಮಾತಾಡಿದ್ದೇವೆ. ಸೈದ್ಧಾಂತಿಕವಾಗಿ ನಾವು ಅವ್ರ ಜೊತೆ ಇದ್ದೇವೆ. ಕನ್ನಡ ನಾಡು ನುಡಿ ಜಲಕ್ಕೆ ಹೋರಾಟ ಆಗ್ಬಾರ್ದು ಅಂತ. ಆದ್ರೆ ಕನ್ನಡದ ನಾಡು ನುಡಿ ನೆಲ ಅಂತ ಹೇಳಿದ್ರೆ ಕರಾವಳಿಯು ಕನ್ನಡದ ಭಾಗ. ಇಲ್ಲಿ ಜನರಿಗೂ ಅನ್ಯಾಯ ಆಗ್ಬಾರ್ದು. ಅವ್ರು ಹೋದ್ರು ಹೋಗ್ಲಿ, ನಾವು ಮೈಸೂರು, ಮಂಡ್ಯ, ಬೆಂಗಳೂರು ಅವ್ರು ಮಾತ್ರ ನೀರು ಕುಡಿದ್ರು ಸಾಕು ಅನ್ನೋ ತತ್ವವನ್ನ ನಾವು ಒಪ್ಪುವುದಿಲ್ಲ. ಎಸ್ ಸರ್, ಧನ್ಯವಾದಗಳು ಮಾತಾಡೋದಕ್ಕೆ. ಬಹುಶಃ ಒಂದು ವಿಚಾರವನ್ನ ಅವ್ರು ಬಹಳ ವ್ಯಾಲ್ಯೂಯಬಲ್ ಪಾಯಿಂಟ್ ಅನ್ನ ಎತ್ತಿರುವಂತದ್ದು, ನೇತ್ರಾವತಿಯ ಮೇಲೆ ಅತ್ಯಾಚಾರ ಆಗ್ತಾ ಇರುವಂತದ್ದು ಕಾವೇರಿಯ ಸಹಜ ಅರಿವು. ಅದು ಅದಕ್ಕೆ ನಾವು ಅಣೆಕಟ್ಟು ಕಟ್ತಾ ಇದ್ದೇವೆ ಕರ್ನಾಟಕದವರು. ಇಲ್ಲಿ ಹೋದಾಗ ನಾವು ಬಾಕಿಯವರು ಮಾತಾಡೋದಿಲ್ಲ, ಮುಖ್ಯಮಂತ್ರಿಗಳು ಮಾತಾಡೋದಿಲ್ಲ, ಯಾರು ಮಾತಾಡೋದಿಲ್ಲ. ಇಲ್ಲಿ ನೇತ್ರಾವತಿಯ ಮೇಲೆ ಅತ್ಯಾಚಾರ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೂ ನಾವು ಗಮನಿಸಬೇಕಂತದ್ದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟದ ಮೇಲೆ ಇದು ಬಲಾತ್ಕಾರ, ಪಶ್ಚಿಮ ಘಟ್ಟದ ಡಿಸ್ಟ್ರಾಯ್ ಸರ್ವನಾಶ ಮಾಡ್ತಕ್ಕಂಥ ಕೆಲಸ. ಯುನೆಸ್ಕೋ ವಿಶ್ವದ 16 ಪಾರಂಪರಿಕ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥ ಜಗತ್ತಿನ 37 ವೈವಿಧ್ಯಮಯ ಜೀವ ಸಂಕುಲಗಳನ್ನು ಗುರುತಿಸ್ತಕ್ಕಂಥ ಒಂದು ಪ್ರವಾಸಿ ಅಂದ್ರೆ ಒಂದು ವಿಶೇಷ ತಾಣ ಇದು ನಮ್ದು ವೆಸ್ಟರ್ನ್ ಘಾಟ್ಸ್. ಇವತ್ತು ವೆಸ್ಟರ್ನ್ ಘಾಟ್ಸ್ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮೊನ್ನೆ ಅಷ್ಟೇ ನೋಡಿರ್ಬೋದು ನೀವು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಒಬ್ಬ ಮಿನಿಸ್ಟರ್ ಅಂದ್ರೆ ನಮ್ಮ ಅರಣ್ಯ ಸಚಿವರು ಹೇಳ್ತಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆ ಇರತಕ್ಕಂಥ ಒಟ್ಟು 3,86,000 ಹೆಕ್ಟೇರ್ ಅರಣ್ಯ ಪ್ರದೇಶದೊಳಗೆ 1,70,000 ಹೆಕ್ಟೇರ್ ಪ್ರದೇಶ ಅರಣ್ಯದೊಳಗೆ ಅರಣ್ಯ ಲಕ್ಷಣಗಳೇ ಗೋಚರಿಸದೇ ಇರುವುದರಿಂದ ಅದನ್ನು ಕಂದಾಯ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. 50% ಅರಣ್ಯ ನಾಶ ಆಗಿದೆ ಆಲ್ರೆಡಿ. ಈಗ ಇನ್ನು ಇರುವಂತ ಒಂದು ಅರಣ್ಯವನ್ನು ಕೂಡ ಇವರು ಸುಮಾರು 4 ಟಿಪ್ಪರ್ಗಳು ಹೋಗ್ತಕ್ಕಂಥ ಅಗಲ ಅಷ್ಟು ಕ್ಯಾನಲ್, ಅದು ಗಾರ್ಲನ್ ಕ್ಯಾನಲ್ ಅಂತ ಹೇಳಿ, ಅದನ್ನು ಬಗೆದುಕೊಂಡು ವೆಸ್ಟರ್ನ್ ಘಾಟ್ಸ್ ಅನ್ನು ಓಪನ್ ಮಾಡಿ ಹೋಗ್ಬೇಕಿದ್ರೆ ಅಲ್ಲಿಯ ಜೀವಮೂಲಗಳ ಜೊತೆಗೆ ಜಲಮೂಲಗಳು, ಅಲ್ಲಿ ನಾಶ ಆಗ್ತಕ್ಕಂಥ ಪರಿಸರ ಜೀವ ಸಂಕುಲಗಳು, ಅಲ್ಲಿ ಮೆಷಿನರಿಗಳು ಹೋಗುವಂತದ್ದು, ಅಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಹೋಗ್ತಕ್ಕಂಥದ್ದು, ಮತ್ತೆ ಕಾಡು ಲೂಟಿ, ಪರಿಸರ ನಾಶ. ಇದು ಕೇವಲ ನೇತ್ರಾವತಿ ಮೇಲೆ ಮಾತ್ರ ಅತ್ಯಾಚಾರ ಅಲ್ಲ, ಇದು ಪಶ್ಚಿಮ ಘಟ್ಟಗಳ ಮೇಲೆ ಮಾತ್ರ. ಅವರು ಒಂದು ವಿಚಾರವನ್ನ ಬಹುಶಃ ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಈ ಮಲತಾಯಿ ಧೋರಣೆ ಯಾಕೆ ನಮ್ಗೆ ಬಹುಶಃ ನಮ್ಮಷ್ಟು ಸ್ಫುಟವಾಗಿ ಅಚ್ಚ ಕನ್ನಡವನ್ನ ಮಾತಾಡಿ ಕನ್ನಡದ ಮೇಲೆ ಒಂದು ಜ್ಞಾನಪೀಠ ಪ್ರಶಸ್ತಿ ನಮ್ಮೂರಿಗೆ ಬಂದದ್ದು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಜ್ಞಾನಪೀಠ, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಜ್ಞಾನಪೀಠ ಪ್ರಶಸ್ತಿ ಬಂದದ್ದು. ಸಾಹಿತ್ಯ ವಿಚಾರ ಬಂದು ಕನ್ನಡವ ಅಂತಾನೆ ನಾವು ಮಾತಾಡುವಂತದ್ದು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮಲತಾಯಿ ಧೋರಣೆ, ಒಂದು ತಾಯಿಗೆ 2 ಮಕ್ಕಳು ಇರ್ತಾರೆ. 2 ಮಕ್ಕಳೊಳಗೆ ಒಂದು ಮಗು ಯಾವತ್ತು ಅಳ್ತಾ ಇರ್ತದೆ, ಅಮ್ಮ ಹಾಲ್ ಬೇಕು ಅಂತೇಳಿ. ಮತ್ತೊಂದು ಮಗು ಅಳುವುದಿಲ್ಲ, ಸುಮ್ಮನೆ ಕೊಟ್ರೆ ಕುಡಿತದೆ. MG ಹೆಗಡೆ ಅವರು ಮಾತಾಡ್ತಾರೆ, ನೇತ್ರಾವತಿ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದಂತವರು. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಬಹುಶಃ ನಿಮ್ಮ ಗಮನಕ್ಕೂ ಬಂದಿದೆ, ನಾಳೆ ಬಂದ್ ಮಾಡ್ತಾರಂತೆ, ನೀವೇನ್ ಹೇಳ್ತೀರಿ ಸರ್? ಬಂದ್ ಮಾಡ್ಬೇಕು ಅಂತ ಹೇಳ್ತಿರೋ ಮಾಡಬಾರ್ದು ಅಂತ ಹೇಳ್ತಿರೋ? ಇಲ್ಲ, ನಾವು ಬಂದಿಗೆ ವಿರೋಧ ಉಂಟು. ಯಾಕೆಂತಂದ್ರೆ ಕರ್ನಾಟಕದ ನೆಲ ಜಲ ಸಂಪತ್ತು ಅಂತ ಇವ್ರು ಭಾಷಣ ಮಾಡ್ತಾರೆ ಬೆಂಗಳೂರಲ್ಲಿ ಕುತ್ಕೊಂಡು. ಪಶ್ಚಿಮ ಘಟ್ಟ ಕರ್ನಾಟಕದ ಸಂಪತ್ತಲ್ವಾ? ಪಶ್ಚಿಮ ಘಟ್ಟದ ಸಂಪತ್ತಿನ ಬಗ್ಗೆ ಇವರಿಗೆ ಮಾತಾಡ್ಲಿಕ್ಕೆ ದಮ್ಮಿಲ್ಲ, ಮತ್ತು ನೇತ್ರಾವತಿಯ ವಿಷಯದಲ್ಲಿ ಕೂಡ ಮಾತಾಡುದಿಲ್ಲ. ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರು, ಮೈಸೂರು, ಮಂಡ್ಯ ಅಲ್ಲ, ಮಂಗಳೂರು, ಬೀದರ್ ಕೂಡ ಉಂಟಲ್ಲ. ಹಾಗಾಗಿ ಇವರಿಗೆ ಬೆಂಗಳೂರಿನವರಿಗೆ ತೊಂದರೆ ಆದ್ರೆ ಕರ್ನಾಟಕ ಬಂದು, ಬೇರೆ ಜಿಲ್ಲೆಯಲ್ಲಿ ತೊಂದರೆ ಆದ್ರೆ ಬೈ ಬಂದು ಇವ್ರದೆಲ್ಲ. ಅದಕ್ಕೋಸ್ಕರ ನಾವ್ ಹೇಳುದಿಷ್ಟೇ, ಮೇಕೆದಾಟು ತಮಿಳ್ನಾಡಿನ ಕಿರಿಕಿರಿಯನ್ನು ನಾವು ಒಪ್ಪುತ್ತೇವೆ. ಅದಕ್ಕೆ ತಮಿಳ್ನಾಡಿಗೆ ನಾವು ಸಪೋರ್ಟ್ ಮಾಡುದಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಬೆಂಬಲ ಉಂಟು. ಆದರೆ ನಮ್ಮ ಸೋ ಕಾಲ್ಡ್ ಕನ್ನಡ ನಾಯಕರು ಅಂತ ಏನಿದ್ದಾರೆ ಅವರೆಲ್ಲರೂ ಪಶ್ಚಿಮ ಘಟ್ಟಕ್ಕೆ ಒಂದೇ ಒಂದು ಪಿಕ್ಕಾಸ್ ಹೊಡಿಲಿಕ್ಕೆ ನಾವು ಬಿಡುದಿಲ್ಲ ಹೇಳಿ ನಾವು ಅವರೊಟ್ಟಿಗೆ ಹೋರಾಟಕ್ಕೆ ಸೇರ್ತೇವೆ. ಧನ್ಯವಾದಗಳು MG ಹೆಗಡೆ ಅವರೇ. ಪರ್ಫೆಕ್ಟ್ ಆಗಿ ಮಾತಾಡಿದ್ರು, ಕರೆಕ್ಟ್ ಆಗಿ ಹೇಳಿದ್ರು ಸರ್. ಅದೇ ಹೇಳ್ತದೆ ಮಲತಾಯಿ ಧೋರಣೆ ವಿಚಾರದಲ್ಲಿ. ಅದೇ 2 ಮಕ್ಕಳಲ್ಲಿ ಯಾವ ಮಗು ಹೆಚ್ಚಿಗೆ ಅಳ್ತದೆ, ಅಮ್ಮ ನಂಗೆ ಹಾಲ್ ಬೇಕು ಹಸಿವಾಗ್ತದೆ ಅಂತೇಳಿ, ಆ ಮಗುವಿಗೆ ತಾಯಿ ಹಾಲು ಉಣಿಸ್ತಾಳೆ. ಅದೇ ರೀತಿ ಕೋಲಾರ, ತುಮಕೂರು, ಸಕಲೇಶ್ವರ ಆ ಕಡೆ ಶಾಸಕರು ಏನು ಚೀಫ್ ಮಿನಿಸ್ಟರ್ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಜೆಂಡಾ ಹುಡ್ತಾರೆ, ಗಲಾಟೆ ಮಾಡ್ತಾರೆ, ನಮಗಿದು ಸ್ಯಾಂಕ್ಷನ್ ಮಾಡಿ, ನಮಗಿದು ಅನುದಾನ ಬೇಕು ಹೇಳಿ ಗಲಾಟೆ ಮಾಡ್ಕೊಂಡು ತಗೊಂಡು ಬರ್ತಾರೆ. ಆದ್ರೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಏನು ಶಾಸಕರುಗಳಿದ್ದಾರೆ, ಇವರು ಯಾವುದೂ ಗಲಾಟೆ ಮಾಡುದಿಲ್ಲ, ಮಾತಾಡುದಿಲ್ಲ. ಇವರಿಗೆ ಗೊತ್ತುಂಟು ನಾವು ಹೇಗೂ ಕೇಳ್ಬೇಕಲ್ಲ, ನಮ್ಮನ್ನು ಕೇಳದಿದ್ರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನ ನಮ್ಮನ್ನು ಕೇಳೋದಿಲ್ಲ. ಸುಮ್ಮನೆ ಹೋಗಿ ನಿಷ್ಠೂರು ಮಾಡ್ಕೊಳ್ಬೇಕು ಹೇಳಿ ಇವರ ಒಂದು ಪ್ರೆಸ್ಟೇಜ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಇದು ಮಲತಾಯಿ ಧೋರಣೆ ಸರ್ಕಾರ ಮಾಡಿದ್ದಲ್ಲ, ಧೋರಣೆಗೆ ಕಾರಣೀಕರ್ತರಾದವರು ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು. ಸರ್, ನಾನು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು. ನಮ್ಮ ರಾಜಕೀಯ ಷಂಡತನ ಅಂತ ನಾನು ಕರೀತೇನೆ ಅದನ್ನ. ನಮ್ಮ ರಾಜಕೀಯ ಷಂಡತನ ನಮಗೆ ಸಮಸ್ಯೆಯನ್ನು ತಂದು ಹಾಕಿದ್ದು. ನೇತ್ರಾವತಿಯನ್ನ ತಿರುಗಿಸೋದಕ್ಕೆ ಶ್ರೀಕಾರ ಹಾಕಿದಂತವ್ರು ನಮ್ಮ ಕಾರ್ಕಳದವರು.
ಅದಕ್ಕೆ ಅನುದಾನವನ್ನ ಕೊಟ್ಟಂತವ್ರು ನಮ್ಮ ಪುತ್ತೂರಿನವರು. ಸೊ ನಾವೇ ನಮ್ಮ ಸಮಸ್ಯೆ ಇಲ್ಲಿ ನೇತ್ರಾವತಿ ಅಂತ ಆದ್ರೆ ನಮ್ಮ ಜನಪ್ರತಿನಿಧಿಗಳು ಮಾತಾಡೋದಿಲ್ಲ. ಮೇಕೆದಾಟು ಅಂತ ಹೇಳಿದ್ರೆ ಅಲ್ಲಿನವ್ರು ಎಲ್ಲರೂ ಮಾತಾಡ್ತಾರೆ. ಹಳೆ ಮೈಸೂರು ಭಾಗದ JDS ನವರು ಮಾತಾಡ್ತಾರೆ, ಕಾಂಗ್ರೆಸ್ನವರು ಮಾತಾಡ್ತಾರೆ, BJP ಅವರು ಮಾತಾಡ್ತಾರೆ. ಇಲ್ಲಿ ಅವರ ಬಾಯಿಗೆ ಹೊಲಿಗೆ ಹಾಕಲಾಗಿದೆ ನಮ್ಮ ಜನಪ್ರತಿನಿಧಿಗಳದು. ಏನ್ ಕಾರಣ ಇದಕ್ಕೆ? ಅಲ್ಲಿ ಎಲ್ಲೋ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕಿಂತ ಹೆಚ್ಚಾಗಿ ಮಂಗಳೂರು ನಗರವನ್ನು ಹೊರತುಪಡಿಸಿ ಬೇರೆ ಎಲ್ಲ ಜನ ಇನ್ನೂ ಕೂಡ ಕೃಷಿಕರಾಗಿಯೇ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ಗೊತ್ತುಂಟು, ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಬೇಸಾಯ ಕೃಷಿಯನ್ನು ಅವಲಂಬಿಸಿ ಬೆಳೆದಿರುವಂತಹದ್ದು. ಮಂಗಳೂರು ನಗರ ಈಗ ಮಾಧ್ಯಮಗಳಿರ್ಬೋದು ಅಥವಾ ಆಫೀಸ್ಗಳಿರ್ಬೋದು, ಕಚೇರಿಗಳಿರ್ಬೋದು, ಇವೆಲ್ಲ ಇರೋದು ಮಂಗಳೂರಿನಲ್ಲಿ. ಆದ್ರೆ ಮಂಗಳೂರು ನಗರ ಇವತ್ತು ಏನಾಗಿದೆ ಹೇಳಿದ್ರೆ ಒಟ್ಟಾರೆ ಮಂಗಳೂರು ಮೂಲ ನಿವಾಸಿಗಳ ಮಂಗಳೂರಾಗಿ ಉಳಿದುಕೊಂಡಿಲ್ಲ. 80% ಮಂಗಳೂರು ಇವತ್ತು ಹೊರ ರಾಜ್ಯದವರಿಂದ ತುಂಬಿಕೊಂಡಿದ್ದಾರೆ. ಕೇರಳ ಇರ್ಬೋದು, ಉತ್ತರ ಪ್ರದೇಶ, ಗುಜರಾತ್ ಇರ್ಬೋದು, ಪಂಜಾಬ್ ಇರ್ಬೋದು, ಉದ್ಯೋಗಕ್ಕಾಗಿ ಬಂದು ಇವತ್ತು ಇಲ್ಲೇ ಫ್ಲಾಟ್ಗಳನ್ನ ಜನ ತಕೊಂಡು ಇಲ್ಲೇ ವಾಸ್ತವ್ಯ ಹೊಂದಿದ್ದಾರೆ. ಬೇಡ, ಅವರು ಉದ್ಯೋಗಕ್ಕಾಗಿ ಬಂದವರು, ಅವ್ರು ಇಲ್ಲಿ ಗಲಾಟೆಗೆ ಅದಕ್ಕೂ ಹೋಗುದಿಲ್ಲ. ಹಾಗೆ ಇಲ್ಲಿರುವ ಮೂಲ ನಿವಾಸಿಗಳು ಇಲ್ಲಿ ಅವ್ರ ಹಣದ ಪರಿಸ್ಥಿತಿಗೂ, ಹಣಕಾಸಿನ ಪರಿಸ್ಥಿತಿಗೂ, ಆರ್ಥಿಕ ಪರಿಸ್ಥಿತಿಗೂ ತೊಂದರೆಗೆ ಸಿಲುಕಿ ಅವರ ಜಾಗವನ್ನು ಅಗ್ಗ ದುಡ್ಡಿಗೆ ಇಲ್ಲಿ ಕೊಟ್ಟುಬಿಟ್ಟು ಅವರು ಸೀದಾ ಬೇರೆ ಕಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಎರಡೇ ವರ್ಗ, ಒಂದು ಶ್ರೀಮಂತ ಅಂದ್ರೆ ದುಡಿಲಿಕ್ಕೆ ಬಂದಂತ ವರ್ಗ, ಇನ್ನೊಂದು ತುಂಬಾ ಕಾರ್ಮಿಕ ವರ್ಗ. ಕಾರ್ಮಿಕ ವರ್ಗದವರಿಗೆ ಆಲೋಚನೆ ಇವತ್ತು ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ, ತನ್ನ ಹೆಂಡತಿ ಮಕ್ಕಳ ಹೊಟ್ಟೆ ತುಂಬಿಕೊಳ್ಳೋದು ಹೇಗೆ ಅಂತ ಹೇಳಿ. ಇನ್ನು ದುಡಿಲಿಕ್ಕೆ ಬಂದವರು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ನಮ್ಮ ರೈತಾಪಿ ವರ್ಗದವರು ಅವರಿಗೆ ಇಲ್ಲಿಗೆ ಬಂದು ಹೋರಾಟ ಮಾಡಿ ಹೋಗ್ತಕ್ಕಂತ ವ್ಯವಧಾನವೂ ಇಲ್ಲ, ಮತ್ತಷ್ಟು ಸಮಯ ಕೂಡ ಇಲ್ಲ. ಯಾಕಂದ್ರೆ ಅಲ್ಲಿ ತೋಟ ಗದ್ದೆ ಅಂತೇಳಿ ಇರುವಂತದ್ದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಂತ ನೀವು ಯಾರು ಇಬ್ರು ಚೋರತ್ರಯ ನಾಯಕರಂತ ಏನಿದೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕರಿತೀವಿ, ಅವರಿಗೆ ಅದು ಅನುದಾನವಾಗಿ ಹೋಗಿದೆ. ಹಾಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಅವರು ವಲಸೆ ಹೋಗಾಗಿದೆ. ಒಬ್ರು ಚಿಕ್ಕಬಳ್ಳಾಪುರದಲ್ಲಿ ಸೆಟ್ಲ್ ಆದ್ರು, ಮತ್ತೊಬ್ರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಬಹುದು. ಹಳೆ ದಾಟಿದ ಮೇಲೆ ಅಂಬಿಗನ ಹಂಗೇನು ಎಂಬಂತೆ ಇನ್ನು ನಿಮ್ಮ ಹಂಗಿಲ್ಲ ಅಂತೇಳಿ. ಆದ್ರೂ ಕೂಡ ವಿಪರ್ಯಾಸ ಏನಂತ ಹೇಳಿದ್ರೆ ರಕ್ಷಿತ್, ಇವತ್ತು ಅದೇ ಅವರನ್ನೇ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೆಲವೊಂದು ಕಾರ್ಯಕ್ರಮ ಅಂತ ನಮಗೆ ಅನಿಸುವಂತದ್ದು. ನೇತ್ರಾವತಿ ನಮ್ಮ ಊರಿನಲ್ಲಿ ಆಗುವಂತ ನೇತ್ರಾವತಿ, ತನ್ನ ಊರಿನಲ್ಲಿ ಆಗುವಂತ ನೇತ್ರಾವತಿಯ ಬಗ್ಗೆ ಮಾತಾಡೋದಿಲ್ಲ ಅವರು. ಅದೇ ಸದಾನಂದ ಗೌಡರು, ಅದೇ ವೀರಪ್ಪ ಮೊಯ್ಲಿ ಅವರು ಮೇಕೆದಾಟಿನ ಬಗ್ಗೆ ಮಾತಾಡ್ತಾರೆ. ಇದು ಯಾವ ಡಬಲ್ ಸ್ಟ್ಯಾಂಡರ್ಡ್ ಅಂತ ಇದನ್ನು ಕರಿಬೇಕು? ಇದು ಏನ್ ಅರ್ಥ ಇದರದು? ಇದು ಯಾರನ್ನ ಬೇಕಾದ್ರೂ ತುಷ್ಟೀಕರಣ ಮಾಡಿ ನಿಮ್ಮ ಹಣೆ ಬರ, ನಿಮ್ಮ ಗೋಮುಖ ವ್ಯಾಘ್ರತನ ಏನೆನ್ನುವಂಥದ್ದು ಎಲ್ಲರಿಗೆ ಜಗಜ್ಜಾಗಿರಾಗಿರುವಂಥದ್ದು. ನಿಮ್ಮನ್ನು ಏನನ್ನು 4 ಜನ ನಾಯಕರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಬಂದಾಗ ನಿಮ್ಮ ಹಿಂದೆ ನಿಮ್ಮ ಪಟಾಳಂಗಳಿಗೆ 4 ಜನ ತಿರ್ತಾರೆ ಅಂತ ತಿಳ್ಕೊಂಡಿದ್ದು, ಅದು ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನಿಮ್ಮ ಹಿಂದೆ ತಿರ್ತಾರೆ ಅಂತ ತಿಳ್ಕೊಳ್ಬೇಡಿ. ನಿಮ್ಮಿಂದ ಏನಾದರೂ ರಾಜಕೀಯವೋ ಆರ್ಥಿಕವಾಗಿಯೋ ಲಾಭವನ್ನು ಪಡ್ಕೊಳ್ಳಿಕ್ಕೆ ಬಯಸ್ತಂತ 4 ಜನ ಲೀಡರ್ಗಳು ಸ್ಥಳೀಯ ಲೀಡರ್ಗಳು ನಿಮ್ಮ ಹಿಂದೆ ಬರಬಹುದೇ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ನಿಮ್ಮನ್ನು ಸಂಪೂರ್ಣ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಸ್ವಾರ್ಥಕ್ಕೆ ನೀವು ಕುಡಿದು ಬೆಳೆದಂತ ನೀರು, ನೀವು ಆಡಿ ಬೆಳೆದಂತ ಈ ನಾಡು, ನೀವು ಓಟು ಪಡ್ಕೊಂಡು ನಿಮ್ಮ ರಾಜ್ಯಕ್ಕೆ ಭವಿಷ್ಯವನ್ನು ಕಂಡುಕೊಂಡಂತ ಈ ನಾಡನ್ನ ನೀವು ಯಾವ ರೀತಿ ತುಳಿದು ನಾಶ ಮಾಡಿ ನೇತ್ರಾವತಿಯ ಶವಪೆಟ್ಟಿಗೆಗೆ ಮೊಳೆಯನ್ನು ಹೇಗೆ ಹೊಡೆದು ಹೋಗಿದ್ದೀರಿ ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಶಶಿಧರ್ ಶೆಟ್ಟರ್, ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ನೀವು ಕರೆ ಮಾಡಿ ಮಾತಾಡಿ. ನೀವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ನ ಮುಂದೆ ಬರ್ತಾ ಇದೆ. ಈಗ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.